ಹೊರಟು ಬಿಟ್ಲೇನು ಅಂತ ಮಾತಾಡುವಾಗ ನನ್ನ ಸಿಂಹಾಸನದಲ್ಲಿ ಇಲ್ಲ. ಲಕ್ಷ್ಮಣನಿಲ್ಲದ ರಾಮನ ಹೃದಯ ಬರೀತು, ರಾಮನಿಲ್ಲದ ಲಕ್ಷ್ಮಣನ ಹೃದಯ ಬರಡು. ನಾನು ಬರಿದಾಗಬಾರ್ದು, ನೀನು ಬರಡಾಗಬಾರ್ದು ಅಂತಾದರೆ ನಮ್ಮ ನಮ್ಮ ಹೃದಯದಲ್ಲಿ ನಮ್ಮನ್ನೇ ನಾವು ತುಂಬಿಕೊಳ್ಬೇಕು. ಲಕ್ಷ್ಮಣ, ನಿನ್ನ ತಲೆಯನ್ನು ನೇವರಿಸಿದೆ, ಆಘ್ರಾಣಿಸಿ ನನ್ನ ಜೀವನದ ಸಂಸ್ಕಾರಗಳನ್ನು ಉಜ್ವಲ ಮಾಡಿಕೊಂಡಿದ್ದೇನೆ. ಮಹಾಪ್ರಸಾದ, ಎಂತಹ ಮಮತೆ! ಮಮತೆ ನೋಡಿ ಅಲ್ಲನ ನೋಡಿ ಮಮತೆಯಿಂದ ನೋಡಿ ನಮಿಸಿದನು ನನಗೆ ತಲೆವಾಗಿ. ವಿಮಲ ಸಿಂಹಾಸನಕ್ಕೆ ಮಣಿದು ಕವಿಗಳಿಗೆ ರವಿ, ವಿಮಲ ಸಿಂಹಾಸನಕ್ಕೆ ಮಣಿದು ಕವಿಗಳಿಗೆ ರವಿ, ಸಮರಸ ನಡೆದು ವಿಮಲ ಸಿಂಹಾಸನಕ್ಕೆ ಮಣಿದು ಕವಿಗಳಿಗೆ ರವಿ, ಸಮರಸದಿ ನಡೆದಂತ ತಿರುಗಿ ಮಮತೆಯಿಂದೆಲ್ಲರ ನೋಡಿ ಲಕ್ಷ್ಮಣನಾದ ಅಪೂರ್ವವಾದಂತಹ ಆಲಿಂಗನ ಇದು, ರಾಮಾಲಿಂಗನ. ನಮ್ಮ ಹನುಮಂತನಿಗೆ ಎಂದೋ ಸಿಕ್ಕಿದ ಆಲಿಂಗನ. ಸೀತಾಮಾತೆಯ ಅನ್ವೇಷಣೆಯನ್ನು ಮಾಡಿದ ಆಂಜನೇಯನಿಗೆ ಸಿಕ್ಕಿದ ಆಲಿಂಗನ. ಸೀತೆಯನ್ನು ಕಾಡಿನಲ್ಲಿ ಬಿಟ್ಟು ಬಂದದ್ದಕ್ಕೆ ನನಗೆ ಇವತ್ತು ಸಿಕ್ಕಿತು. ಅವನಿಗೆ ಸೀತೆಯನ್ನು ಕಂಡು ಬಂದದ್ದಕ್ಕೆ ಸಿಕ್ಕಿದ್ದು, ನನಗೆ ಬಿಟ್ಟು ಬಂದದ್ದಕ್ಕೆ ಸಿಕ್ಕಿದ್ದು ನೋಡಿ. ಹಾಗಾದರೆ ರಾಮನ ಮಹಾಪ್ರಸಾದ ಆಗಬೇಕಿದ್ರೆ ನಿಮಿತ್ತ ಸೀತೆ. ಏನಾಲಿಂಗನ ನನ್ನ ಸಹಸ್ರಾರವನ್ನು ಮುತ್ತಿಕ್ಕಿ ಆ ಬಿಗಿತ ಸಡಿಲಗೊಳ್ಳುತ್ತಿದ್ದಂತೆ ನನ್ನಲ್ಲಿ ನಾನೆಂಬಂತಹ ಹಂಸ ಭಾವ ಆ ಪರಮಹಂಸನಲ್ಲಿ ಲೀನವಾಯಿತು. ಈಗ ಬರೇ ದೇಹ ಇದೆ, ಗಾಣದೊಳಗೆ ನುಗ್ಗಿ ಬಂದಂತಹ ಕಬ್ಬಿನ ಜಳ್ಳೆಯಂತೆ ಆಗಿ ಹೋದೆ. ಹಾಗಾದ್ರೆ ರಾಮನಿಗಾಗಿ ದೇಹ, ಲಕ್ಷ್ಮಣ ರಾಮನಿಗಾಗಿ ಅಲ್ವೇ? ಈ ದೇಹವನ್ನೇ ರಾಮ ಬಿಟ್ಟರೆ ಮಮತಾಮಯಿ ನಮ್ಮಣ್ಣ. ರಾಮ ರಾಹಿತ್ಯದ ಲಕ್ಷ್ಮಣನಿಗೆ ಏನುಂಟು ಇಲ್ಲಿ? ಇಲ್ವಲ್ಲ. ಒಬ್ಬ ಶ್ರವಣ ಸುಖವಾಗಿ ಹಾಡುವಂತಹ ಒಬ್ಬ ಸಂಗೀತಗಾರನಿಗೆ ಶ್ರುತಿ ಇಲ್ಲದಂತೆ ಹಾಡಲಿಕ್ಕೆ ರಾಮ ಇಲ್ಲದೇ ಇದ್ದರೆ. ರಾಮ ಇಲ್ಲದಿದ್ದರೆ ಶ್ರುತಿ ಇಲ್ಲ. ಶ್ರುತಿ ಸ್ಮೃತಿ ವೇದ ಒಪ್ಪಿದ ರಾಮನಲ್ವೇ? ಹೋಗಲಿ. ಆದರೆ ಸಾಕೇತದ ಸಮಗ್ರ ಪ್ರಜಾಕೋಟಿ ಬೀಗದೆ ಬಾಗುತ್ತಿದ್ದದ್ದು ಯಾಕೆ? ಸಿಂಹಾಸನದ ಪ್ರಾತಿನಿಧ್ಯ ನಮಗಿದ್ದಂತೆ. ನಮ್ಮನ್ನು ಗುರುತಿಸಿದ, ನಮ್ಮನ್ನು ಪ್ರಪಂಚದಲ್ಲಿ ಅನಾವರಣಗೊಳಿಸಿದ, ನಮ್ಮನ್ನು ಉದ್ಘಾಟನೆಗೊಳಿಸಿದ, ನಮ್ಮನ್ನು ಈ ಎತ್ತರಕ್ಕೆ ಏರಿಸಿದ ರಾಮಾನುಜ ಲಕ್ಷ್ಮಣ ಅಂತ ತೋರಿಸಿದ ಸಿಂಹಾಸನ ವಿಮಲ ಸಿಂಹಾಸನಕ್ಕೆ ಬಾಗಿದೆ. ನಮ್ಮಲ್ಲಿ ಸಿಂಹಾಸನಕ್ಕೆ ಅಥವಾ ನಮ್ಮಲ್ಲಿ ಗುರುಪೀಠಕ್ಕೆ, ನಮ್ಮಲ್ಲಿ ದೇವರ ಗರ್ಭಗುಡಿಗೆ ಬೆನ್ನು ಹಾಕಿ ಹೋಗುವ ಕ್ರಮ ಇಲ್ಲ. ಹಿನ್ನಡೆ 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 ಆಗಬೇಕು. ಅದಕ್ಕೆ ನಡೆ ಅಂತ ಹೆಸರು. ನಡೆ ಅಂದ್ರೆ ಮನೆಗೆ ನಡೆ ಅಂತಲ್ಲ, ಹಿನ್ನಡೆಯಾಗಿ ನಡೆ. ಆದ್ರೆ ಸ್ವಾತಂತ್ರ್ಯ ಉಂಟೋ ಇಲ್ವಲ್ಲ? ಸಪ್ತ
ಸಪ್ತಪದಿಯನ್ನು ತುಳಿದೊಬ್ಬಳು ನನ್ನ ಜೊತೆಗೆ ಬಂದಿದ್ದಾಳಲ್ಲ, ವನವಾಸಕ್ಕೆ ಹೊರಡುವಾಗಲೂ ಕೇಳಲಿಲ್ಲ. ನನ್ನ ಮುಖ ನೋಡಿದ್ದಾಳು ಅಂತ ಗೊತ್ತಾಗಲಿಲ್ಲ, ನಾನು ಅವಳ ಮುಖ ನೋಡಲಿಲ್ಲ. ದೀರ್ಘವಾಗಿ ರಾಮನ ಸಹವಾಸದಲ್ಲಿದ್ದಂತಹ ನನ್ನನ್ನು ಅಪ್ಪಿಕೊಳ್ಳಲ್ಲ. 2 ಮಕ್ಕಳಿಗೆ ನಾನು ಅಪ್ಪಾದದ್ದು ಸುಳ್ಳಾಗುವಲ್ಲ. ಗೃಹಸ್ಥಾಶ್ರಮಿಯಾದವನಿಗೆ ಉಪಾಸನಕ್ರಿಯ ಪ್ರತಿನಿಧಿಯಾದಂತಹ ಹೆಂಡತಿಯನ್ನು ಬಿಟ್ಟುಕೊಳ್ಳಿಕ್ಕಾಗ್ತದ? ಧರ್ಮ ಅರ್ಥ ಕಾಮ, ಅರ್ಥ ಕಾಮಗಳು ಧರ್ಮ ಮಾರ್ಗದಲ್ಲಿ. ಹಾಗಾದ್ರೆ ಮಾತ್ರ ಬಿಡುಗಡೆ, ಮೋಕ್ಷ. ಮನೆಗೆ ಬಂದೆ, ಬಾಡಿದ ನನ್ನ ಮುಖವನ್ನು ಕಂಡು ಊರ್ಮಿಳೆ ಪ್ರಶ್ನಿಸಿದೆ. ನನ್ನ ಗೃಹಸ್ಥಾಶ್ರಮದ ಯಶಸ್ಸಿನಲ್ಲಿ ಅಥವಾ ನನ್ನನ್ನು ಅತ್ಯಂತ ಯಶಸ್ವಿ ಗೃಹಸ್ಥಾಶ್ರಮಿಯನ್ನಾಗಿಸಿದ. ತಿಥಿ, ವಾರ, ನಕ್ಷತ್ರ, ಯೋಗ, ಕರಣವನ್ನು ಕಂಡು ಸತಿಯಲ್ಲಿ ಸಮಾವೇಶಗೊಳ್ಳುವುದು ಗೃಹಸ್ಥಾಶ್ರಮಿಗೆ ಬ್ರಹ್ಮಚರ್ಯ ಆದರೆ ವಸಿಷ್ಠಾದಿಗಳು ಆ ಕಾರ್ಯದಲ್ಲಿ ನಡೆದಿದ್ದಾರೆ ಅಂತ ನಾವು ಹೇಳಿದ್ದೇವೆ. ಅವಳ ಸಮ್ಮತಿಯಂತೆ ಅವಳನ್ನು ಒಡಂಬಡಿಸಿ ಸರಯೂ ನದಿಯ ತೀರಕ್ಕೆ ಬಂದಿದ್ದೇನೆ. ಹೌದು, ಯಾಕಂದ್ರೆ ಪಾರ್ವತಿ ಪರಮೇಶ್ವರರು, ಲಕ್ಷ್ಮೀನಾರಾಯಣರು, ವಾಣಿ ಬ್ರಹ್ಮರು ಪ್ರಪಂಚಕ್ಕೆ ಕೊಟ್ಟ ಸಂದೇಶ ಅಂದ್ರೆ ಪಾಣಿಪೀಠ ಇಲ್ಲದಿದ್ರೆ ಲಿಂಗಕ್ಕೆ ಅಸ್ತಿತ್ವ ಇಲ್ಲ, ಲಿಂಗ ಇಲ್ಲದಿದ್ರೆ ಪಾಣಿಪೀಠಕ್ಕೆ ಪೂಜೆ ಇಲ್ಲ. ಯಸ್ಯ ಪ್ರಕೃತಿ ಲಿಂಗಸ್ಯ. ಆ ಕಾರಣದಿಂದ ಅವಳನ್ನು ಜೊತೆಗೂಡಿಕೊಂಡು ಪದ್ಮಾಸನಿಯಾಗಿ ಕಣ್ಣಿನಿಂದ ನೋಡಬೇಕು, ಕಿವಿಯಿಂದ ಕೇಳಬೇಕು, ಮೂಗಿನಿಂದ ಮೂಸಬೇಕು, ನಾಲಿಗೆಯಿಂದ ನಕ್ಕಬೇಕು, ಚರ್ಮದಿಂದ ಮುಟ್ಟಬೇಕು. ಇದು ಯಾವುದನ್ನು ನಾಮರೂಪಾತ್ಮಕವಾದಂತಹ ಜಗತ್ತಿನಲ್ಲಿರುವಂತಹ ಪಂಚ ತನ್ಮಾತ್ರೆಗಳು, ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ, ಇದಕ್ಕೆ ಹಾತೊರೆಯುವಂತಹ ಇಂದ್ರಿಯಗಳನ್ನೆಲ್ಲ ಅಂತರ್ಮುಖಗೊಳಿಸಿದ್ದೇನೆ. ಸಹಸ್ರಾರದಲ್ಲಿ ಏಕೀಭವಿಸಿದ್ದೇನೆ. ಪ್ರಣವೋಧನು ಶರೋಕ್ಯಾತ್ಮ ಬ್ರಹ್ಮತಮು ಲಕ್ಷ ಮುಚ್ಚತೆ. ಶಾಂತಿ ಶಾಂತಿ ಶಾಂತಿ. Hare Ram
ಆತಂಕದಿಂದ ಹೇಳ್ತಾ ಇದ್ದಾರೆ. ಸರಯೂ ತೀರದಿಂದ ಹಾರಿ ಬಂದ, ಓಡಿ ಬಂದು ಅಲ್ಲಿ ತಾನು ಕಂಡ ಬಗೆಯನ್ನು ಬಗೆ ಬಗೆಯಾಗಿ ವಿವರಿಸ್ತಾ ಇದ್ದಾರೆ. ಲಕ್ಷ್ಮಣ ಜಟಾವಲ್ಕಲಗಳ ಧಾರಣೆ ಮಾಡಿ ತನ್ನ ಮಡದೆಯಾದಂತಹ ಊರ್ಮಿಳೆಯ ಸಹಿತನಾಗಿ ಯೋಗ ಭೂಮಿಯಲ್ಲಿ ವಿಹರಿಸ್ತಾ ಇದ್ದಾನೆ. ನಮ್ಮ ಕಾಲದ ಮಹಾಯೋಗಿ ಆಂಜನೇಯ. ಆದರೆ ಅವನಿಗೂ ಈ ಯೋಗ ಅರ್ಥ ಆಗಲಿಲ್ಲ. ಎಲ್ಲ ಯೋಗಗಳನ್ನು ರಾಮ ಯೋಗದಲ್ಲಿ ಕಂಡವನು. ಆದರೆ ರಾಮಯೋಗವನ್ನು ಭೌತಿಕವಾಗಿ ವಿರಾಮ ಮಾಡಿ ಸದಾ ರಾಮಯೋಗ ಯಾವುದಿದೆ ಅದನ್ನು ಹುಡುಕುತ್ತಾ ಮೂಲಾಧಾರದಲ್ಲಿ ನೆಲೆ ನಿಂತು ಸಹಸ್ರಾರದಲ್ಲಿ ಎಡೆಯಾಡಿಸಿ ಎಲ್ಲ ಚಕ್ರಗಳನ್ನು ಸ್ಪರ್ಶ ಮಾಡುವ ಮಹಾಯೋಗ. ಮಹಾಭೋಗಿಯಾದರೆ ಮಾತ್ರ ಮಹಾಯೋಗಿ ಆಗಬಹುದು. ಶೇಷ ಗೈದ ವಿಶೇಷವಿತು. ಆದಿಶೇಷ ಮಹಾಭೋಗಿ. ಅವನನ್ನು ಮೀರಿದ ಮಹಾಯೋಗಿಗಳು ಯಾರಿದ್ದಾರೆ? ತನ್ನ ಬಾಲದಿಂದ ಊರ್ಮಿಳೆಯನ್ನು ಸುತ್ತಿಕೊಂಡಿದ್ದಾನೆ. ಸರಯೂ ನದಿಯಲ್ಲಿ ಪ್ರವೇಶ ಮಾಡಿದ್ದಾನೆ. ಕ್ರಮವಾಗಿ ಅಷ್ಟಷ್ಟೇ ಮುಳುಗಿ ಆಮೇಲೆ ಏನೂ ಕಾಣಿಸಲಿಲ್ಲ ಅಂತವ ಆತಂಕದಿಂದ ಹೇಳ್ತಾನೆ. ಹರಿಯುತ್ತಿರುವ ಸರಯು ನಮ್ಮ ಆರ್ಯಾವರ್ತವನ್ನು ವ್ಯಾಪಿಸಿಕೊಂಡ ಮಾಯಾ. ಈ ಮಾಯೆಯ ನೆಲೆಯನ್ನು ದಾಟಿಬಿಟ್ನಲ್ಲ ನಮ್ಮ ಲಕ್ಷ್ಮಣ. ಶೇಷ ಗೈದ ವಿಶೇಷ ಇತ್ತು. ಕುಂಡಲಿನಿ ಜಾಗೃತವಾಗಿತ್ತು. ಜಾಗೃತವಾದರೆ ಹಾವಾಗದೆ ಹಾವಾಗಬಹುದು, ಹಾವಾಗಿಯೂ ಹೂವಾಗಬಹುದು, ಹೂವಾಗಿ ಪರಮಹಂಸದಲ್ಲಿ ಪರಿಮಳಿಸಬಹುದು. ಈ ಮಹಾಯೋಗ ಲಕ್ಷ್ಮಣ ಅಂಕ ತೋರಿಸಿಬಿಟ್ನಲ್ಲ. ಕಾಯಕದಿ ಛಲವಿಡಿತು. ಲೋಕದಲ್ಲಿ ಹಲವು ಜೀವರಿಗೆ ಉತ್ಕರ್ಷ ಯಾಕೆ ಬರೋದಿಲ್ಲ? ಕಾಯಕದ ಛಲ. ಬ್ರಾಹ್ಮಣನಿಗೆ ತಾನು ಬ್ರಾಹ್ಮಣ ಎಂಬ ಕಾರಣದಿಂದ ಬ್ರಾಹ್ಮಣ್ಯದಲ್ಲಿ ಛಲ. ಕ್ಷತ್ರಿಯನಿಗೆ ತನ್ನ ಬಾಹುಬಲದಲ್ಲಿ ಛಲ. ವೈಶ್ಯನಿಗೆ ತನ್ನ ವೃತ್ತಿಯಲ್ಲಿ ಛಲ. ಶೂದ್ರನಿಗೆ ತನ್ನ ಸ್ವಭಾವದಲ್ಲಿ ಛಲ. ಎಲ್ಲ ಕಾಯಕದ ಛಲ. ಕಾಯಕದ ಛಲದಿಂದ ಕಾಯದ ಛಲ. ಅದನ್ನು ಹಿಡಿದು ಮಿಸುಕಾಡಲಿಲ್ಲ. ಆ ಛಲದಿಂದ ಅವನು ಮಂಕಾಗಲಿಲ್ಲ. ಯೋಗದ ಬೆಳಕನ್ನು ಪಡ್ಕೊಂಡ. ಹಾಗಿದ್ರೆ ಅಂದು ಕಾಲಪುರುಷ ಬಂದು ಸೂಚಿಸಿದ ಮೂಲ, ಆ ಮೂಲ ಸಿಗಬೇಕು ಅಂತಂದ್ರೆ ಚೂಲವನ್ನು ಬಿಡಬೇಕು. ಬೇರು ಸಿಗಬೇಕು ಅಂತ ಬೇರನ್ನು ಹುಡುಕುವವನು ಎಲೆಯನ್ನು ನೋಡ್ತಾನೆ. ಎಲೆ ನೋಡಿದ್ಯಾಕೆ? ಈ ಎಲೆಯು ಕಂಗೊಳಿಸುವಂತೆ ಮಾಡಿದ ಬೇರು ಯಾವುದು ಅಂತ. ಕೈಗೆ ಬೇರು ಸಿಗುವಾಗ ಎಲೆಯನ್ನ ಬಿಟ್ಟ, ಹೂವನ್ನ ಬಿಟ್ಟ, ಬಿಡಿಯನ್ನ ಬಿಟ್ಟ, ಕಾಯನ್ನು ಬಿಟ್ಟ, ಮರವನ್ನು ಬಿಟ್ಟ, ಎಲ್ಲವನ್ನೂ ಬಿಟ್ಟರೆ ಬೇರು ಮಾತ್ರ ಸಿಗುತ್ತದೆ. ಅಂದರೆ ಒಂದು ಬಗೆಯ ಆದರ್ಶ. ಇಲ್ಲಿಯವರೆಗೆ ಲೋಕಕ್ಕೆ ರಾಮಾದರ್ಶ ಆಗಿತ್ತು. ಲೋಕದ ಪರಮಾದರ್ಶ ರಾಮನಿಗೆ ಲಕ್ಷ್ಮಣನೇ ಆದರ್ಶ ಅಂತಾಯ್ತು. ತಿಳಿದು ಲೋಕಾಂತರಂಗ ಇವೆ. ಓಹೋ, ನಾನು ತಿಳಿಯುವುದಕ್ಕೆ ಒಂದಿಷ್ಟು ಉಳೀತಲ್ಲ. ಹಾಗಿದ್ರೆ ದೀರ್ಘಕಾಲದ ಈ ಬದುಕಿನಲ್ಲಿ ನಾನು ಪಡೆದದ್ದೇನು, ಕಳಕೊಂಡಿದ್ದೇನು? ಲಲನಿಜ ಮೊದಲೇ ಪೋದಳು ಇಳಿದರೆ ಲಕ್ಷ್ಮಣನು ನದಿಯೊಳು
ರಾಮನ ಗಳಿಕೆ ಏನು? ರಾಮನು ಮಾತ್ರ ವಿಚಾರಿಸಬೇಕಾದದ್ದು. ಉಳಿದವರು ಅವರವರ ಬಾಳಿನ ಆಧಾರದ ಮೇಲೆ ರಾಮನ ಗಳಿಕೆಯನ್ನು ನಿರ್ಧಾರ ಮಾಡಬಹುದು. ನನ್ನ ದೀರ್ಘಕಾಲದ ಸಾವಿರಾರು ವರ್ಷಗಳ ಈ ಜೀವಿತದ ಅವಧಿಯಲ್ಲಿ ನೋಡಿದಾಗ ನಾನು ಗಳಿಸಿದಂತಹ ಪರಮೋಚ್ಚವಾದ ಗಳಿಕೆ ಅಂತಂದ್ರೆ ಲಲನೆ ಜಾನಕಿ. ಸಿದ್ಧಾಶ್ರಮದಲ್ಲಿ ಯಜ್ಞ ಸಂರಕ್ಷಣೆ ಮಾಡಿ ಅದು ಸಿದ್ಧರ ಆಶ್ರಮ ಅಂತ ನಾವು ತೋರಿಸಿದ್ರಿಂದ ನಮ್ಮ ಬದುಕಿನಲ್ಲಿ ಬ್ರಹ್ಮಚರ್ಯವನ್ನ ದಾಟಿ ಗಾರ್ಹಸ್ಥ್ಯವೆಂಬ ಆಶ್ರಮ ಸಿದ್ಧ ಆಯಿತು. ಆದ್ದರಿಂದ ರಾಮನ ಆಶ್ರಮ ಸಿದ್ಧವಾಗುವುದಕ್ಕೆ, ಅದು ಪ್ರಸಿದ್ಧವಾಗುವುದಕ್ಕೆ ಕಾರಣರಾದವಳು ಲಲನೆ ಜಾನಕಿ. ಸೀತಾ ಜನಕ ಮಹಾರಾಜನ ಔರಸ ಪುತ್ರಿ ಏನಲ್ಲವಳು, ಜನಕ ಮಹಾರಾಜ ಸಾಕಿದ ಮಗಳು. ಆದರೆ ಜಾನಕಿ ಎಂಬ ಹೆಸರು ಊರ್ಮಿಳೆಗೆ ಬರಲಿಲ್ಲ. ಪಡೆದ ಮಗುವಾದಳು. ಪಡೆದ ಮಗುವಾದ ಸೀತೆಗೆ ಬಂತದ್ದು. ಅಂದರೆ ಜನಕನ ಮನೋಧರ್ಮ ಸೀತೆಯಲ್ಲಿ ತುಂಬಿಕೊಂಡಿತ್ತು. ಜನಕ ಮಹಾರಾಜನ ವಿರಕ್ತಿ ಪ್ರಪಂಚಕ್ಕೆ ಆದರ್ಶ. ಮಿಥಿಲಾ ನಗರಕ್ಕೆ ಮಿಥಿಲಾ ನಗರವೇ ಬೆಂಕಿಯಲ್ಲಿ ಹೊತ್ತಿ ಉರಿಯುವಾಗ ನಮೇ ಕಿಂಚನ ದಕ್ಷ್ಯತೆ, ಇಡೀ ಮಿಥಿಲೆಗೆ ಬೆಂಕಿ ಬಿದ್ದಿರಬಹುದು, ತನ್ನ ಅರಮನೆಯೂ ಸುಡುತ್ತಾ ಇರಬಹುದು, ಆದರೆ ನನ್ನನ್ನು ಸುಡ್ತಾ ಇಲ್ಲ ಅನ್ನುವಾಗ ಭೂತವನ್ನು ದಾಟಿದ, ಭೌತಿಕವಾದಂತಹ ಪ್ರಪಂಚವನ್ನ ಮೀರಿದ ಒಂದು ತೇಜೋಮಯವಾದ ಚೈತನ್ಯಾತ್ಮಕವಾದ ವಸ್ತುವನ್ನು ಅವ ಕಂಡಿದ್ದಾನೆ. ಅಂದರೆ ಚೇತರ ಪ್ರೀತಿ, ಅದು ಜನಕನ ಮನೋಧರ್ಮ. ಈ ಮನೋಧರ್ಮ ಪೂರ್ಣವಾಗಿ ಇದ್ದದ್ದು ಜಾನಕಿಯಲ್ಲಿ. ಆದ್ದರಿಂದಲೇ ಸೀತಾ ಜಾನಕಿಯಾದ. ಧನುರ್ಭಂಗ ಮಾಡಿದ್ದು ಕೇವಲ ನೆಪ ಮಾತ್ರ. ಆದರೆ ಜಾನಕಿಯನ್ನು ಪಡ್ಕೊಂಡಿದ್ದು ಯಾಕೆ ಅಂದರೆ ಜಾನಕಿ ಪ್ರೀತಿಯ ಪಾತ್ರ. ರಾಮನ ಜೀವನದಲ್ಲಿ ಪ್ರಥಮವಾದ ಗಳಿಕೆ ಶಿಲಾ ತಪಸ್ವಿನಿಯನ್ನು ಬದುಕಿಸಿದ ರಾಮ. ಶೀಲ ತಪಸ್ವಿನಿಯ ಕೈ ಹಿಡಿಯುವ ಯೋಗ ಪಡೆದ. ಆದ್ದರಿಂದ ಶೀಲ ಪ್ರಾಪ್ತಿ. ಸೀತೆಯ ಮೂಲಕ ರಾಮನಿಗೆ ಶೀಲದ ಪ್ರಾಪ್ತಿ, ಪ್ರೀತಿಯ ಪ್ರಾಪ್ತಿ ಆಯಿತು. ಜೊತೆಗೆ ಲಕ್ಷ್ಮಣನಿಂದ ನೀತಿಯ ಪ್ರಾಪ್ತಿ. ಒಂದೇ ಮನೆಯಲ್ಲಿ ಹುಟ್ಟಿ ಒಂದೇ ತೊಟ್ಟಿನಲ್ಲಿ ಬೆಳೆದಾಗ ಪ್ರೀತಿಯನ್ನು ಹೊಸತಾಗಿ ಪಡಿಬೇಕಾದ್ದಿಲ್ಲ. ಹುಟ್ಟಿನ ಜೊತೆಗೆ ಗುಟ್ಟಾಗಿ ಬಂದದ್ದು ನೀತಿ. ಲಕ್ಷ್ಮಣನೆಂಬ ನೀತಿ, ಸೀತೆ ಎಂಬ ಪ್ರೀತಿ. ಇವೆರಡೇ ರಾಮನ ಜೀವನದ ಬಹುಮೂಲ್ಯವಾದಂತಹ ಗಳಿಕೆಗಳು. ಜೀವನದ ದೀರ್ಘಕಾಲಕ್ಕೂ ರಾಮನಿಗೆ ಇವೆರಡೇ ಅನುಕೂಲವಾಗಿ ಬಂದವು. ಲಕ್ಷ್ಮಣ ಹಾಸಿಗೆಯಾದ ನನ್ನ ಮನಸ್ಸಿಗೆ, ನನ್ನ ಮೈಗೆ, ನನ್ನ ಸಂಕಲ್ಪಕ್ಕೆ, ನನ್ನ ಕ್ರಿಯಾಶಕ್ತಿಗೆ ಲಕ್ಷ್ಮಣ ಹಾಸುಗೆಯಾದ. ಹಾಸುಗೆಯಲ್ಲಿ ಜೊತೆಯಾಗಿ ಮಲಗುವವಳಾದಳು ಜಾನಕಿ. ಮನುಷ್ಯನಿಗೆ ಇವೆರಡಕ್ಕಿಂತ ಬೇರೆ ಪ್ರಾಪ್ತಿ ಇಲ್ಲ. ಹಗಲೆಲ್ಲ ಸುತ್ತಾಡಿ ಹೋರಾಟ ಮಾಡಿ ಜೀವನವನ್ನು ಮುಂದುವರಿಸಿ ಹಾಯಾಗಿ ಪವಡಿಸುವುದಕ್ಕೆ ಹಾಸುಗೆ ಬೇಕು. ಹಾಸುಗೆಯನ್ನು ಬಿಚ್ಚಿ ಮಲಗಿಸುವವರು. ರಾಮ ಲೋಕದ ವಿಶ್ರಾಮ ಧಾಮವಾದರೆ ರಾಮನೆಂಬ ಲೋಕ ವಿಶ್ರಾಮ ಧಾಮನಿಗೆ ವಿಶ್ರಾಮ ಧಾಮ ಯಾರು? ಮಡದಿ ಸೀತೆ, ಲಲನೆ ಜಾನಕಿ. ಜೊತೆಯಲ್ಲಿ ಬಂದ ಲಕ್ಷ್ಮಣ. ಜಾನಕಿ ಭೂಮಿಯ ಒಳಗೆ ಇಳಿದು ಹೋಗಿದ್ದಾಳೆ. ಆಶ್ಚರ್ಯ. ಇಲ್ಲಿಯವರೆಗೆ ಭೂಮಿ ದೇವತೆಯಾಗಿ ಪ್ರಪಂಚ
ಪ್ರಪಂಚದಲ್ಲಿ ಕಾಣಿಸಿಕೊಂಡಿದ್ದಿಲ್ಲ ಇದೇ ಪ್ರಥಮ. ಸೀತಾದೇವಿಯನ್ನು ಆಲಿಂಗಿಸಿಕೊಳ್ಳಬೇಕು ಅಂದರೆ ಭೂಮಿ ಮಣ್ಣಾಗಿ ಬಂದರೆ ಸಾಲದು, ಭೂದೇವತೆಯಾಗಿ ಬರಬೇಕು. ಭೂಮಿಗೆ ಭೂತಾಯಿಗೆ ದೇವತಾ ಸ್ವರೂಪವನ್ನು ಕರುಣಿಸಿದವಳು ಸೀತಾ. ನನ್ನ ಶೀಲ ಸತ್ಯವಾದರೆ ಭೂಮಿ ಬಾಯಿ ತೆರೆಯಲಿ, ಭೂದೇವಿಯೇ ತನ್ನನ್ನು ಸ್ವಾಗತ ಮಾಡಲಿ. ಎಂತಹ ಪಂಥಾತ್ಮನ! ಹಾಗಿದ್ರೆ ಲೋಕದಲ್ಲಿ ಕೃಷಿ ವಿಜ್ಞಾನ ಮುಂದುವರಿಸಿದ ಜನಕ ಸೀತೆಗೆ ಮಾತ್ರ, ಊರ್ಮಿಳೆಗೆ ಮಾತ್ರ ಜನಕ ಅಲ್ಲ, ಕೃಷಿ ವಿಜ್ಞಾನಕ್ಕೆ ಜನಕ ಸೀತಾ. ಅಂದ್ರೆ ನೇಗಿಲ ದಾರಿ. ಕೃಷಿ ಮಾಡದೆ ಬೆಳೆಯನ್ನು ಪಡ್ಕೊಳ್ಳಬಾರದು, ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಈ ಕೃಷಿ ವಿಜ್ಞಾನ ತಂದ ಸೀತಾ ತನ್ನ ಮೂಲ ಯಾವುದು? ನೇಗಿಲ ದಾರಿ, ಭೂಮಿ. ಅಲ್ಲಿ ಇಳಿದು ಹೋಗಿದ್ದಾಳೆ. ಅಂದ್ರೆ ಅರ್ಥ ಏನು? ರಾಮರಾಜ್ಯದಲ್ಲಿ ಕೃಷಿಗೆ ಕೊರತೆ ಇಲ್ಲ, ಬೆಳೆಗೆ ತೊಂದರೆ ಇಲ್ಲ, ಹದವಾದ ಮಳೆ, ಸರಿಯಾದ ಬೆಳೆ. ಇದು ರಾಮರಾಜ್ಯದ ಲಕ್ಷಣ. ರಾಮರಾಜ್ಯವನ್ನು ಸುಖಿ ರಾಜ್ಯ ಮಾಡುವುದಕ್ಕೆ ಲಲನೆ ಜಾನಕಿ ಮೊದಲೇ ಹೋದಳು. ನಮ್ಮ ನೀತಿಯ ಸಾಮ್ರಾಜ್ಯ ಚೆನ್ನಾಗಿ ಬೆಳಗಬೇಕು ಅಂತಾದರೆ ನದಿಯೊಳು ಇಳಿದನೇ ಲಕ್ಷ್ಮಣ. ನೀರಿಂದ ಜೀವನ, ನೀರಿಗೆ ಜೀವನ ಅಂತ ಹೆಸರು. ಲೋಕದ ಜೀವನ ಎಲ್ಲ ನದಿ ಪಾತ್ರಗಳಲ್ಲಿ ಉಂಟು. ಗಂಗೆಯಾದರೇನು, ಯಮುನೆಯಾದರೇನು, ಸರಯು ಆದರೇನು, ಕಾವೇರಿ ಆದರೇನು, ಎಲ್ಲರ ಬದುಕಿಗೆ ಹಿತಕರದ ಕಾವೇರಿಸುವ ನದಿ ಅದು ಜೀವನದಿ. ಜೀವನದಿ, ಅದಕ್ಕೆ ಎಲ್ಲರ ಕೃತಜ್ಞತೆ ಸಲ್ಲಬೇಕು. ಅಂತಹ ಸರಯು ಎಂಬ ನದಿ ಲೋಕದ ಮಾಯೆ ಅಂತ ತೋರಿಸ್ತಾ ಲಕ್ಷ್ಮಣ ಇಳಿದಿದ್ದಾನೆ. ಆದ್ದರಿಂದ ಜೀವನದಿ ನೀತಿ ಹರಿಬೇಕು. ಆ ಹರಿವನ್ನು ತೋರಿಸ್ತಾ ಲಕ್ಷ್ಮಣ ಇಳಿದ ಅಂತಾಯ್ತು. ಪ್ರೀತಿ ನೀತಿ ಎರಡೂ ತನ್ನ ಪ್ರಭಾವವನ್ನು ಮಾಡಿ ಹಿಂದೆ ಸರಿದಾಗ ಉಳಿದು ಫಲ ಇನ್ನೇನು? ಪ್ರೀತಿ ನೀತಿಗಳ ಫಲ ಲೋಕಕ್ಕೆ ಸಿಲುಕಿದೆ. ರಾಮನ ಮಾರ್ಗ ಅದು ಸುವರ್ಣ ಚತುಷ್ಪಥ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಪುರುಷಾರ್ಥದ ಮಹಾಮಾರ್ಗ. ರಾಮ ನಡೆದ ದಾರಿ ರಾಮಾಯಣ. ಕೇಳುವವರಿಗೆ ಕಾವ್ಯ, ಭಾವಿಸುವವರಿಗೆ ಅದು ಪುರುಷಾರ್ಥ ಮಾರ್ಗ. ಮುನ್ನಡೆಯುವವರಿಗೆ ಎಲ್ಲರ ಕೈ ಹಿಡಿದು ನೆಮ್ಮದಿಯನ್ನು, ತೃಪ್ತಿಯನ್ನು ಕೊಡುವ ದಾರಿ ಅಂತ ಆದ ಮೇಲೆ ಇಷ್ಟನ್ನು ಕೊಡುವ ಹೋರಾಟ ನಾವು ಮಾಡಿದ್ವಲ್ಲ, ನಮ್ಮ ಬದುಕು ಏನಾಯ್ತು ಹಾಗಿದ್ರೆ?
ಹುಟ್ಟು ನಮ್ಮ ವಶದಲ್ಲಿ ಇಲ್ಲ. ಸಾವು ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ. ಮಧ್ಯದ ಬದುಕು ನಮ್ಮ ಪುರುಷ ಪ್ರಯತ್ನಕ್ಕೆ ಅವಕಾಶವನ್ನು ಮಾಡಿಕೊಡುತ್ತದೆ. ಹುಟ್ಟುವಾಗ ಉಳಿದವರೆಲ್ಲ ನಲಿತಾರೆ, ಹುಟ್ಟಿಕೊಳ್ಳುವ ಜೀವ ಮಾತ್ರ ಅಳುತ್ತದೆ. ಅಳದೇ ಇದ್ದ ಮಗು ಬದುಕೋದಿಲ್ಲ. ಮಗು ಬದುಕಬೇಕು ಅಂದ್ರೆ ಅಳಬೇಕು. ಅಳುವ ಎಂಬುದು ನೋವಿನ ಗುರುತು. ಹುಟ್ಟುವ ಜೀವಿಗೆ ನೋವು, ಅದು ಹುಟ್ಟುವಾಗ ಉಳಿದವರಿಗೆ ನಲಿ. ಬೆಳೆಯುವಾಗ, ಕಲಿಯುವಾಗ, ಎಲ್ಲವನ್ನೂ ಗಳಿಸುವಾಗ ನೋವು ನಲಿವುಗಳು ಹೆಜ್ಜೆ ಹೆಜ್ಜೆಗೆ ಪದ ಪದದಲ್ಲಿ ಅನಿವಾರ್ಯವಾಗ್ತದೆ. ಇವುಗಳಿಂದ ಕೂಡಿದ ಜೀವನವ ಕಂಡಾಯಿತು. ಕೋಟಿ ಕೋಟಿ ಜೀವಿಗಳು ಈ ಜೀವನವನ್ನು ಅನುಭವಿಸ್ತಾ ಇದ್ದಾರೆ, ಕಾಣ್ತಾ ಇದ್ದಾರೆ. ಆದರೆ ಜೀವನವ ಕಂಡಾಯಿತು ಎಂಬ ವಿವೇಕ ಅವರಿಗಿರುವುದಿಲ್ಲ. ಪೂಜ್ಯರಾದ ವಿಶ್ವಾಮಿತ್ರರು, ವಸಿಷ್ಠರಂಥವರ ಉಪದೇಶ, ಅವರ ಮಾರ್ಗದರ್ಶನ ನಮ್ಮ ಪ್ರಯೋಗ ಮಾರ್ಗ. ಪ್ರೀತಿ, ನೀತಿ ಇವೆರಡರ ರಕ್ಷಣೆಗೆ ಭೀತಿ, ಇಷ್ಟನ್ನೂ ಬಳಸಿಕೊಂಡ ರಾಮಶಾಸನ ಒಂದು ಜೀವನ ದರ್ಶನ ಮಾಡಿಸಿತಲ್ಲ. ನೋವು ನಲಿವುಗಳಿಂದ ಕೂಡಿದ ಜೀವನವ ಕಂಡಾಯಿತು. ಇಂದು ಇಡೀ ಅಯೋಧ್ಯೆಯ ಜೀವನ ರಾಮಮಯವಾಗಿದೆ. ಆರ್ಯಾವರ್ತದ ಜೀವನ ಪದ್ಧತಿಯೆಲ್ಲ ರಾಮಮಯ ಆಗಿದೆ. ಹುಟ್ಟುವಾಗ ರಾಮ, ಉಸಿರಾಡುವಾಗ ರಾಮ, ಉಸಿರು ಕಟ್ಟಿದಾಗ ರಾಮ, ಸಾಯುವಾಗ ರಾಮ ರಾಮ. ಅಂದರೆ ಎಲ್ಲಕ್ಕೂ ರಾಮ ಅಂತ ಹೆಸರಿಟ್ಟಿದ್ದಾರೆ. ರಾಮನನ್ನ ಆದರ್ಶವಾಗಿ ಕಂಡಿದ್ದಾರೆ. ರಾಮನ ಮಾರ್ಗವನ್ನ ತಮಗೆ ಗ್ರಾಹ್ಯವಾದ ಮಾರ್ಗ ಅಂತ ಅವರು ತಿಳಿದಿದ್ದಾರೆ. ಜೀವನವೇ ರಾಮಮಯ ಆದಾಗ ರಾಮನನ್ನ ದೇವರು ಅಂತ ಹೇಳ್ತಾ ಇದ್ದಾರೆ. ಆತ್ಮಾನಂ ಮಾನುಷಂ ಮನ್ಯೆ, ನಾನು ನಿಮ್ಮ ಹಾಗೆ ಮನುಷ್ಯ, ನಾನು ದೇವ ಅಂತ ನೀವೇನು ಗ್ರಹಿಸಬೇಕಾದ್ದಿಲ್ಲ, ನನ್ನ ದೂರವಾಗಿ ಭಾವಿಸಬೇಕಾದ್ದಿಲ್ಲ ಅಂತ ಹೇಳಿದ್ರು ರಾಮನನ್ನ ದೇವನನ್ನಾಗಿಸಿದ್ದಾರೆ. ಯಾವುದು ಅಂದ್ರೆ ರಾಮನ ಪ್ರೀತಿ ಅಲ್ಲ. ಯಾಕೆ ಅಂದ್ರೆ ಅವರವರಿಗೆ ಅವರವರ ಪ್ರೀತಿ ಲಭ್ಯವಾಗಿದೆ. ನೀತಿಯೊಂದೇ ದೇವನನಿಸಿತು ಜಗದೊಳಗೆ. ರಾಮನ ನೀತಿ, ನೀತಿಗಾಗಿ ಹೆಂಡತಿಯನ್ನು ಬಿಟ್ಟ, ತಮ್ಮನನ್ನ ಕಳ್ಕೊಂಡ, ಏನು ಬೇಕಾದರೂ ರಾಮ ತ್ಯಾಗ ಮಾಡಿದ. ಯಾಕೆ? ನೀತಿ. ನೀತಿ ಯಾವುದಕ್ಕೆ? ಲೋಕಕ್ಕಾಗಿ. ಲೋಕದ ರಕ್ಷೆ ಇರುವುದು, ಲೋಕದ ಅನುವೃತ್ತಿ ಇರುವುದು ನೀತಿಯಲ್ಲಿ ಅಂತ. ಆದರೆ ಆ ನೀತಿ ಮತ್ತು ರಾಮ, ರಾಮನೇ ನೀತಿ, ನೀತಿಯೇ ರಾಮ, ಇದೇ ರಾಮ ನೀತಿ. ಆ ರಾಮ ನೀತಿಯೇ ದೇವರು ಅಂತಾಯ್ತು. ನೀತಿಯೇ ನನ್ನನ್ನು ದೇವನಾಗಿಸಿತು. ಇವತ್ತು ಪ್ರಜೆಗಳು ಎಷ್ಟು ಮುಂದುವರೆದಿದ್ದಾರೆ ಅಂತಂದ್ರೆ, ಎಷ್ಟೇ ಹೋರಾಟ ಆಗಲಿ, ಎಷ್ಟೇ ದೊಡ್ಡ ಸಂಘರ್ಷವಾಗಲಿ, ರಾಮನ ಹೆಸರಿನಲ್ಲಿ ರಾಮನಿಗಾಗಿ ಮಂದಿರವನ್ನು ಕಟ್ಟುತ್ತೇವೆ ಅಂತ ಜನರೆಲ್ಲ ಬದ್ಧರಾಗಿದ್ದಾರೆ, ಸಿದ್ಧರಾಗಿದ್ದಾರೆ. ಕಾರಣ ಏನು? ಅಯೋಧ್ಯೆಯಲ್ಲಿ ರಾಮ ಮಂದಿರ ಮಾಡಿದರೆ ಸಂಕೇತ ಮಾತ್ರ. ಆರ್ಯಾವರ್ತದ ಕೋಟಿ ಕೋಟಿ ಪ್ರಜೆಗಳು ತಮ್ಮ ಹೃದಯದಲ್ಲಿ ಈಗಾಗಲೇ ರಾಮ ಮಂದಿರ ಕಟ್ಟಿಕೊಂಡಿದ್ದಾರೆ. ಅವರ ಹೃದಯವೇ ರಾಮನಿಗೆ ಕಟ್ಟಿದ ದೇಗುಲ. ಅದರ ಬಹಿರಂಗದ ಸಂಕೇತ ಅಯೋಧ್ಯೆಯಲ್ಲಿ ಒಂದು ರಾಮ ಮಂದಿರ. ಆದ್ದರಿಂದ ಯುಗ ಯುಗಾಂತರಕ್ಕೆ ಜಗತ್ತಿಗೆ ಇದೊಂದು ಆದರ್ಶ ಆಯಿತು ಅಂತ. ಆದರೆ ರಾಮ ಮಂದಿರ ರಾಮನ ಮೂರ್ತಿಗಲ್ಲ, ರಾಮನ ನೀತಿ. ಇಷ್ಟಾದ ಮೇಲೆ ಮತ್ತೆ ರಾಮ ಯಾಕೆ ಬೇಕು ಹೇಳಿ? ಬದುಕೆಲ್ಲ ರಾಮಮಯ ಆದ ಮೇಲೆ, ರಾಮನ ನೀತಿಗೆ ಮಂದಿರ ಕಟ್ಟಿದ ಮೇಲೆ ರಾಮನೆಂಬ ಮೂರ್ತಿ ಯಾಕೆ ಬೇಕು? ಗಳಿಲ ನೈದುವೆ. ಅದಕ್ಕಾಗಿ ಕುಶ, ಲವ ಮೊದಲಾದ ಮಕ್ಕಳಿಗೆಲ್ಲ, ನನ್ನ ಮಕ್ಕಳಿಗೆ, ತಮ್ಮಂದಿರ ಮಕ್ಕಳಿಗೆ ಈ ರಾಜ್ಯವನ್ನು ಹಂಚಿ ಪಟ್ಟವನ್ನು ಕಟ್ಟಿಯಾಗಿದೆ. ಪ್ರಜಾವರ್ಗದವರಿಗೆ ಬಾಳಿನ ನೀತಿಯನ್ನು ಬೋಧಿಸಿ ಆಗಿದೆ. ನಾಳೆ ಒಳ್ಳೆ ಮುಹೂರ್ತ, ಸರಯು ಪ್ರವೇಶ ಮಾಡಬೇಕು ಅಂತ ನಾನು ನಿಶ್ಚಯ ಮಾಡಿದ್ದೇನೆ. ಓ ನನ್ನವನೇ ಅಂದರೆ ನಾನೇ, ಬೇರೆ ಎಲ್ಲ. ನಿಮ್ಮ ಹುಟ್ಟಿಗೆ ಅನುಗುಣವಾಗಿ ನಿಮ್ಮ ಜೀವನ ಇದೆ.
ಈ ಜೀವನದಲ್ಲಿ ರಾಮನು ಇದ್ದಾನೆ. ರಾಮನ ಹುಟ್ಟಿಗೆ ಅನುಗುಣವಾಗಿ ಅವನ ಜೀವನ ಹೀಗೆ ಮುಗಿತಾ ಇದೆ. ನಾಳೆ ಬೆಳಗಿನ ಹೊತ್ತಿನಲ್ಲಿ ಸುಪ್ರಭಾತದ ಶುಭ ಮುಹೂರ್ತದಲ್ಲಿ ನಾವು ಸರಯೂ ಪ್ರವೇಶ ಮಾಡ್ತಾ ಇದ್ದೇವೆ. ನೀವೆಲ್ಲ ಇಲ್ಲಿದ್ದು ರಾಮನ ಆದರ್ಶದಲ್ಲಿ ನಡೆದು ಒಳ್ಳೆಯ ಜೀವನವನ್ನು ಪಡ್ಕೊಳ್ಳಿ. ಯಾರಿಗಾದರೂ ಜೀವನ ಮುಗಿಸುವಾಗಲೂ ರಾಮ ಇರಬೇಕು ಅಂತ ಅನಿಸಿದರೆ ನಮ್ಮ ಜೊತೆಯಲ್ಲಿ ಸಾಲು ಸಾಲಾಗಿ ಬರಬಹುದು. ಬಂದರೆ ನಿಮ್ಮನ್ನೂ ಕರ್ಕೊಂಡು ನಾನು ಸರಯೂ ಪ್ರವೇಶ ಮಾಡ್ತೇನೆ. ರಾತ್ರಿ ಎಲ್ಲ ಜಾಗರಣೆ ಮಾಡಿ ಆಯಿತು, ಉಪವಾಸ ಇದ್ದದ್ದು ಆಯಿತು. ಛೇ, ಭಾಸ್ಕರ ಉದಯಿಸಿ ಬರ್ತಾ ಇದ್ದಾನಲ್ಲ. ವಿಸರ್ಜ ಸಕಲುದಯದೊಳು ರಘುವರ, ವಿಸರ್ಜ ಸಕಲುದಯದೊಳು ರಘುವರ, ಎಸೆವ ಸರಯೂ ನದಿಗೊಳು ಇಳಿದನು. ಪವಿತ್ರವಾದಂತಹ ಸರಯೂ ನದಿಯ ಸ್ಪರ್ಶ ಮಾಡಿದ್ದೇನೆ, ಅದೇ ತೀರ್ಥದಿಂದ ಆಚಮನ ಮಾಡಿದ್ದೇನೆ. ನನ್ನ ಇಹ ಲೋಕದ ಯಾತ್ರೆಯನ್ನು ಮುಗಿಸುವ ಸಂಕಲ್ಪ ಮಾಡಿದ್ದೇನೆ. ಹಲವರಲ್ಲಿ ಪ್ರಶ್ನೆ ಹುಟ್ಟಿತ್ತು, ಇದೇನು ರಾಮನ ಆತ್ಮಘಾತವೇ ಅಂತ. ಅಲ್ಲ, ಜೀವನದಲ್ಲಿ ನೊಂದು ಬೆಂದು ಹತಾಶನಾಗಿ ಜೀವನವನ್ನು ಮುಗಿಸುವ ಮರಣೋಪಾಯ ಅಲ್ಲ. ಹಾಗಿದ್ರೆ ಅದು ಆತ್ಮಘಾತ. ಇದು ದೇಹ ಆತ್ಮಗಳ ಸಂಬಂಧವನ್ನು ಕಳಚಿಕೊಳ್ಳುವ ಮಹಾಯೋಗ ಇತ್ತು. ಮೂರ್ಛಾ ಕಾಲದಲ್ಲಿ ನಮಗೆ ಇದು ಅನುಭವಕ್ಕೆ ಬರ್ತದೆ. ಸ್ವಪ್ನ ದಶೆಯನ್ನ ದಾಟಿ ತುರೀಯ ಎಂಬ ಸ್ಥಿತಿಗೆ ದಾಟುವಾಗಲೂ ಇದು ನಮ್ಮ ಅನುಭವಕ್ಕೆ ಬರ್ತದೆ. ಜಾಗ್ರತ ದಶೆಯಲ್ಲಿ, ಸ್ವಪ್ನ ದಶೆಯಲ್ಲಿ ನನ್ನ ದೇಹ, ನನ್ನ ಇಂದ್ರಿಯ, ನನ್ನ ಮನಸ್ಸುಗಳು. ತುರೀಯ ಎಂಬ ಸ್ಥಿತಿಗೆ ದಾಟುವಾಗ ದೇಹ, ಜೀವ ಮಾತ್ರ ನನ್ನದು ಎಂಬ ಭಾವನೆ ಇಲ್ಲ. ಈ ನನ್ನದು ಎಂಬ ಅಭಿಮಾನದ ಮಾಯೆಯನ್ನು ಕಳೆದುಕೊಳ್ಳುವ ಮಹಾಯೋಗ ಇದು ರಾಮ ಮಾಡಿದ ಆತ್ಮಘಾತ ಅಲ್ಲ. ಆದ್ದರಿಂದಲೇ ಸಂಕಲ್ಪ ಮಾಡಿತ್ತು. ಸಂಕಲ್ಪ ಪೂರ್ವಕವಾಗಿ ಸರಯೂ ಪ್ರವೇಶ ಮಾಡಬೇಕು ಅಂತ ಒಂದೊಂದೇ ಹೆಜ್ಜೆ ಹಿಡಿದು ಬಂದ್ರೆ ಸಾಲು ಸಾಲಾಗಿ ಜನರೆಲ್ಲ ಬರ್ತಾ ಇದ್ದಾರಲ್ಲ, ರಾಮನನ್ನು ನಾವು ಬಿಡೋದಿಲ್ಲ, ರಾಮನ ಜೊತೆಗೆ ಸೇರ್ತೇವೆ ಅಂತ ಭಕ್ತನಾದ ಆಂಜನೇಯನನ್ನು ನೆಲೆಸಿದ್ದಾಗಿದೆ. ರಾಮ ರೂಪ ಮುಳುಗಿದರೂ ರಾಮ ನಾಮ ಬದುಕಬೇಕು ಅಂತ ಆದರೆ ಆಂಜನೇಯ ಬದುಕಿರಬೇಕು, ಚಿರಂಜೀವಿಯಾಗಿರಬೇಕು. ರಾಮನಾಮ ಸಾಕು ಪ್ರಪಂಚಕ್ಕೆ. ರಾಮ ರೂಪ ಇಲ್ಲಿಯವರೆಗೆ ಬಂದದ್ದು ಸಾಕು. ಜೀವನವೆಲ್ಲ ರಾಮಮಯವಾಗುವುದಕ್ಕೆ ಇದಕ್ಕಿಂತ ಹೆಚ್ಚೇನು ಬೇಕು? ಇರುವೆಯ ಸಾಲೊಂದು ಬಂದು ರಾಮ ಪದತಲವನ್ನು ಹುಡುಕಿಕೊಂಡು ಮುಳುಗುತ್ತಾ ಇದೆಯಲ್ಲ. ಸಾಲಿನ ಮೊದಲೂ ಇರುವೆ, ಸಾಲಿನ ಮಧ್ಯದಲ್ಲೂ ಇರುವೆ, ಸಾಲಿನ ಕೊನೆಯಲ್ಲೂ ಇರುವೆ, ಇಲ್ಲೂ ಇರುವೆ, ಅಲ್ಲೂ ಇರುವೆ. ರಾಮ ಇದ್ದಲ್ಲಿ ನಾನಿರುವೆ. ಏನು ದಾಸ್ಯ ಇದು, ಏನು ಭಕ್ತಿ ಇದು. ಇರುವೆ ಎಂಬುದು ಹೆಸರಲ್ಲ, ಸತ್ತ. ಎಲ್ಲಿ ನಾನು ಇರುವೆ ಅಂತ ಬಂದರೆ ಅಲ್ಲಿ ಆನಂದ. ಆನಂದ ಅಂದ್ರೆ ರಾಮ. ಸತ್ತ ಬೇರೆಯಲ್ಲ, ಆನಂದ ಬೇರೆಯಲ್ಲ. ಇವೆರಡನ್ನು ಒಂದಾಗಿಸುವ ಚಿತ್ತು ಮಾತ್ರವೇ ಸತೆ ಚಿತೆ ಆನಂದ. ಅದೇ ಈ ಪ್ರಸಂಗದ ವಿಶ್ವಮಂಗಲ.
ರಘು